25 ಪೈಸೆಯ ಕಾಯಿನ್ ಇಂದು ಅಪರೂಪ, ಅದಕ್ಕೆ ಬೆಲೆಯೂ ಇಲ್ಲ. ಅದೇ 25 ಪೈಸೆಯನ್ನ ಬಳಸಿಕೊಂಡು ಮಂಗಳೂರಿನ ಸಂಸ್ಥೆಯೊಂದು ಬೃಹತ್ ಶಿವಲಿಂಗವನ್ನೇ ನಿರ್ಮಿಸಿದೆ. ಗಣೇಶ ಚತುರ್ಥಿ ಶೋಭಾಯಾತ್ರೆಗಾಗಿ ನಿರ್ಮಾಣಗೊಂಡ ಅತ್ಯಾಕರ್ಷಕ ಶಿವಲಿಂಗದ ಝಲಕ್ ನಿಮ್ಮ ಮುಂದೆ. 25 ಪೈಸೆಯ 25,025 ನಾಣ್ಯಗಳಲ್ಲಿ ಮೂಡಿಬಂದ ಶಿವಲಿಂಗ. ರಜತಗಿರಿ ವಾಸನ ಲಿಂಗ ಸ್ವರೂಪಕ್ಕೆ ಮನಸೋತ ಭಕ್ತರು. ನೋಡುಗರ ಕಣ್ಮನ ಸೆಳೆದ 25 ಪೈಸೆಯ ವಿಶೇಷ ಶಿವಲಿಂಗ. ಮಂಗಳೂರಿನಲ್ಲಿ ಗಣೇಶ ಚತುರ್ಥಿಯ ಶೋಭಾಯಾತ್ರೆಗೆ ಆಕರ್ಷಕ ಟ್ಯಾಬ್ಲೋಗಳಿರುವುದು ಸಾಮಾನ್ಯ. ಆದರೆ ಕೈಕಂಬದ ಮಾಸ್ಟರ್ ಗೈಸ್ ತಂಡದ ಕಲಾಕಾಣಿಕೆ ಈಗ ಭಾರಿ ಸದ್ದು ಮಾಡುತ್ತಿದೆ. 25 ಪೈಸೆ ನಾಣ್ಯಗಳ ಮೂಲಕ ರಜತಗಿರಿ ವಾಸನ ಲಿಂಗ ಸ್ವರೂಪ ನಿರ್ಮಾಣವನ್ನ ಮಾಡಿದ್ದಾರೆ. ಇದಕ್ಕಾಗಿ 25 ಪೈಸೆಯ ಸುಮಾರು 25,025 ನಾಣ್ಯಗಳನ್ನ ಬಳಸಿಕೊಳ್ಳಲಾಗಿದೆ. ಕುಲಶೇಖರ ಶಕ್ತಿ ಗಣೇಶನ ಶೋಭಾಯಾತ್ರೆ, ಬಿಕರಣಕಟ್ಟಿಯ ಸಿದ್ಧಿವಿನಾಯಕನ ಶೋಭಾಯಾತ್ರೆಯಲ್ಲಿ ಈ ಶಿವಲಿಂಗ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಕಳೆದ 5 ವರ್ಷಗಳಿಂದ 25 ಪೈಸೆಗಳನ್ನು ಸಂಗ್ರಹಿಸುತ್ತಾ ಈ ಬಾರಿ ಅಂದ್ರೆ ಮಾಸ್ಟರ್ ಗೈಸ್ ತಂಡದ 25ನೇ ವರ್ಷಾಚರಣೆಯ ಅಂಗವಾಗಿ ಈ ವಿಶೇಷ ಶಿವಲಿಂಗವನ್ನ ನಿರ್ಮಿಸಲಾಗಿತ್ತು. ಶೋಭಾಯಾತ್ರೆಯುದ್ದಕ್ಕೂ ಸಾಗಿದ ಈ ರಜತಗಿರಿ ವಾಸನ ಲಿಂಗ ಸ್ವರೂಪ ನೋಡುಗರ ಕಣ್ಮನ ಸೆಳೆಯಿತು. ಮಾಸ್ಟರ್ ಗೈಸ್ ಕುಲಶೇಖರ ಕೈಕಂಬ ಮಂಗಳೂರು ಇವರ ಕಲೆಯ ಮೂಲಕ ಆರಾಧನೆಯ 25ನೇ ವರ್ಷದ ಕಲಾಕಾಣಿಕೆ, ಸ್ವಯಂ ನಿರ್ಮಿತ ಕಲಾಕಾಣಿಕೆ 25,025 ಪೈಸೆ ನಾಣ್ಯಗಳಿಂದ ನಿರ್ಮಿಸಿರುವ ರಜತಗಿರಿ ವಾಸನ ಲಿಂಗ ಸ್ವರೂಪ. ಕಳೆದ 25 ದಿನಗಳಿಂದ ಪರಿಶ್ರಮಿಸಿ ಈ ಪ್ರಾಜೆಕ್ಟನ್ನು ನಿರ್ಮಿಸಿದ್ದೇವೆ. ಕುಲಶೇಖರದ ಶಕ್ತಿ ಗಣೇಶನ ಶೋಭಾಯಾತ್ರೆಯ ಸುಸಂದರ್ಭದಲ್ಲಿ ಹಾಗೂ ಬಿಕರ್ನಕಟ್ಟೆಯ ಸಿದ್ಧಿವಿನಾಯಕನ ಶೋಭಾಯಾತ್ರೆಯ ಸುಸಂದರ್ಭದಲ್ಲಿ 20ನೇ ವರ್ಷಕ್ಕೆ ನಮ್ಮದೊಂದು ಪ್ಲ್ಯಾನ್ ಇತ್ತು ಪ್ರಾಜೆಕ್ಟ್ ಮಾಡುವಾಗ. ಅದು ಕಾಯಿನ್ದು ಕಾನ್ಸೆಪ್ಟ್ ಮಾಡುವ ಅಂತೇಳಿ ಬಂದಿತ್ತು. ಮತ್ತು ಅದು ಯಾವುದು ಕಾರಣಾಂತರಗಳಿಂದ ಅದು ಪುಷ್ ಆಗಿ 25ನೇ ವರ್ಷಕ್ಕೆ ಮಾಡುವ ಅಂತ ಬಂತು. ಆ ಟೈಮಲ್ಲಿ ನಾವು 20ನೇ ವರ್ಷದಿಂದ ನಾವು ಕಾಯಿನನ್ನು ಹುಡುಕ್ತಾ ಇರ್ತೀವಿ. ಹಾಗೆ ಕಲೆಕ್ಟ್ ಮಾಡ್ತಾ ಬಂದು 25ನೇ ವರ್ಷಕ್ಕೆ ನಮಗೆ ಬೇಕಾಗುವಷ್ಟು ಕಾಯಿನ್ ಸಂಗ್ರಹ ಆಯಿತು. ಅದರ ಪ್ರಕಾರ ನಾವು ಈ ವರ್ಷ ನಮಗೆ ಅದು ಮಾಡಲಿಕ್ಕೆ ದೇವರು ಒಂದು ಒದಗಿಸಿಕೊಟ್ಟು. ವರ್ಷಗಳಿಂದ ಇನ್ನಿತರ ಪ್ರಾಜೆಕ್ಟ್ಗಳನ್ನು ಮಾಡಿ ಬಂದಿರುವ ನಾವು ಶಿವಲಿಂಗ, ಪೈಪ್ನಿಂದ ಮಾಡಿದ ಶಿವಲಿಂಗ, ತೆಂಗಿನಕಾಯಿ ಗಣಪತಿ ಹಾಗೂ ರುದ್ರಾಕ್ಷಿಯ ಗಣಪತಿ, ಫ್ಲೆಕ್ಸಿಬಲ್ ಪೈಪ್ ಗಣಪತಿ ಹಾಗೂ ಕಬ್ಬಿನ ಸ್ಟ್ರಕ್ಚರ್ದು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಇನ್ನು ಬೇರೆ ಬೇರೆ ಟೈಪ್ ರೀತಿಯ ಪ್ರಾಜೆಕ್ಟ್ ಮಾಡಿ ಬಂದಿದ್ದೇವೆ. 20 ಮಂದಿ ಇದ್ದಾರೆ. ಸೊ ನಾವು ಯಾವುದೇ ಕಲೆಕ್ಷನ್, ಡೊನೇಷನ್ ಎಂತ ಸಹ ಮಾಡೋದಿಲ್ಲ. ನಾವೇ ಕೈಯಿಂದ ಹಣ ಹಾಕಿ ಈ ಕಾನ್ಸೆಪ್ಟನ್ನು ರೆಡಿ ಮಾಡ್ತಿದ್ದೇವೆ. ಕಳೆದ 25 ವರ್ಷಗಳಿಂದ ಸೇಮ್ ಇದು ನಾವು ಮಾಡ್ತಾ ಬಂದಿದ್ದೇವೆ. 25 ದಿನಗಳ ಪರಿಶ್ರಮ ಅಂದರೆ 25 ದಿನ ಅಂದರೆ ಬೆಳಿಗ್ಗೆ ಸಾಯಂಕಾಲ ಆ ಥರ ಅಡ್ಜಸ್ಟ್ ಮಾಡಿ, ಮತ್ತು ಆದಿತ್ಯವಾರ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗ್ತಿದ್ವಿ. ಉಳಿದ ದಿನ ಹಾಗೆ ಸಾಯಂಕಾಲ ಬಂದು ಮಾಡ್ತಾ ಒಟ್ಟಾರೆ 25 ದಿನಗಳಾಗಿದೆ. 26ನೇ ವರ್ಷ. ಅದಕ್ಕೆ ನಾವು ಈ ಚೌತಿ ಅದನ್ನ ನೆಕ್ಸ್ಟ್ ಹತ್ತಿರ ಬರುವಾಗ ನಾವು ಇನ್ನೊಂದು ಮೀಟಿಂಗ್ ಮಾಡಿ ಯಾವುದು ಕಾನ್ಸೆಪ್ಟ್ ಬರ್ತದೆ ಅದರ ಪ್ರಕಾರ ಡಿಸ್ಕಸ್ ಮಾಡಿ ಬೆಸ್ಟ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಫೈನಲೈಸ್ ಮಾಡಿ ಪ್ರಾಜೆಕ್ಟ್ ಮಾಡ್ತೀವಿ.